ಈ ವರ್ಷದಲ್ಲಿ ರಾಜ್ಯದಲ್ಲಿ ಮಳೆ ಅತ್ಯಂತ ಕಡಿಮೆಯಾಗಿದ್ದು ಬರದ ಛಾಯೆ ಆವರಿಸಿದೆ. ಸರ್ಕಾರ ಈ ಸವಾಲನ್ನು ಎದುರಿಸಬೇಕಾಗಿದೆ ಎಂದು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಕೊರಟಗೆರೆ ತಾಲೂಕಿನ ಗಟ್ಲಗೊಳ್ಳಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇಗುಲದ ಪುನರ್ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಹಿಂದಿನಿಂದಲೂ ಗ್ರಾಮದ ಶಾಂತಿ, ನೆಮ್ಮದಿಗೆ ಹಾಗೂ ಸೌಹಾರ್ದತೆಗೆ ದೇವಸ್ಥಾನಗಳನ್ನು ಕಟ್ಟುತ್ತಿದ್ದು ಆಂಜನೇಯ ಸ್ವಾಮಿಯು ಊರಿನ ಎಲ್ಲರೂ ಒಂದೇ ಮನಸ್ಸಿನ ಭಾವನೆಯಿಂದ ಪೂಜಿಸುವ ದೇವರಾಗಿದೆ ಎಂದರು. ಯಲೆರಾಂಪುರದ ಶ್ರೀ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಧಾರ್ಮಿಕತೆಯಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದ್ದು ಮನುಷ್ಯನ ಮಾನಸಿಕ ಶಕ್ತಿ ಧಾರ್ಮಿಕತೆಯಲ್ಲಿ ದೊರೆಯುತ್ತಿದೆ. ಈ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇಗುಲ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಬ್ಲಾಕ್ ಕಾಂಗ್ರೆಸ್ ಮುಖಂಡರುಗಳಾದ ಅರಕೆರೆ ಶಂಕರ್, ಕೊಡ್ಲಹಳ್ಳಿ ಅಶ್ವತ್ಥನಾರಾಯಣ, ಮುಖಂಡರಾದ ವಾಲೆಚಂದ್ರಯ್ಯ, ರವಿಕುಮಾರ್, ಎಡಿ ಬಲರಾಮಯ್ಯ, ಎಂಎನ್ ಜೆ ಮಂಜುನಾಥ್, ಗಟ್ಲಹಳ್ಳಿ ಕುಮಾರ್, ಗೋಂದಿಹಳ್ಳಿ ರಂಗರಾಜು ಸೇರಿದಂತೆ ಇತರ ಗಣ್ಯರು ಹಾಜರಿದ್ದರು. ಕೊರಟಗೆರೆ ತಾಲೂಕು ಗಟ್ಲಗೊಳ್ಳಹಳ್ಳಿ ಗ್ರಾಮದ ವೀರಾಂಜನೇಯ ಸ್ವಾಮಿ ದೇಗುಲ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಸಚಿವ ಜಿ ಪರಮೇಶ್ವರ್, ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಶ್ರೀ ಹನುಮಂತನಾಥ ಸ್ವಾಮೀಜಿ ಉದ್ಘಾಟನೆ ಮಾಡಿದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ನನಗೆ ಇವತ್ತು ಚಕ್ಕರ್ ಹೊಡೆಯೋಂಗೆ ಆಗಿತ್ತು. ಯಾಕೆಂದರೆ 11 ಗಂಟೆಗೆ ಕ್ಯಾಬಿನೆಟನ್ನು ಕರೆದಿದ್ರು. ನಾನು ಏನಪ್ಪ ಹಿಂಗಾಯ್ತಲ್ಲ ಅಂದ್ಕೊಂಡು ಅನ್ನೋಷ್ಟರಲ್ಲಿ ಇನ್ನೊಂದು ಕಾಗದ ಬಂತು, 4 ಗಂಟೆ 3 ಗಂಟೆಗೆ ಅಂತ. ಆಮೇಲೆ ಪರವಾಗಿಲ್ಲ ಹೋಗಿ ಬಂದ್ಬಿಡ್ಬೋದು ಅಂತೇಳಿ ಭಾಳ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇತಿಹಾಸವುಳ್ಳಂಥ ಅರ್ಥಪೂರ್ಣವಾದಂಥ ಒಂದು ಸುಂದರವಾದಂಥ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಶಂಕುಸ್ಥಾಪನಾ ಭೂಮಿ ಪೂಜಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರೂ ಕೂಡ ದರ್ಶನ ಆಶೀರ್ವಾದ ದಯಪಾಲಿಸಿದಂಥ ಜಗತ್ತಲ್ಲಿ ಭೂಮಿ ಮೇಲೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಗಟ್ಲಲ್ಲಿಯೂ ಕೂಡ 70-80 ವರ್ಷಗಳ ಹಿಂದೆ, ಗಟ್ಲಗೊಳ್ಳಹಳ್ಳಿಯಲ್ಲಿ 70-80 ವರ್ಷಗಳ ಹಿಂದೆ ಯಾವ ಪುಣ್ಯಾತ್ಮರು ಬಂದು ಅದನ್ನು ಸ್ಥಾಪನೆ ಮಾಡಿ ಹೋದ್ರು ಗೊತ್ತಿಲ್ಲ. ಅದನ್ನು ಆ ಟೈಮಲ್ಲಿ ಇವತ್ತು ನೂತನವಾಗಿ ಸಂಪೂರ್ಣವಾಗಿ ಶಿಲಾಮಯವಾದಂಥ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಈಗೆಲ್ಲ ಗ್ರಾಮಸ್ಥರಿವೇನು ಸಂಕಲ್ಪ ಮಾಡಬೇಕಾದ್ರೆ ಗ್ರಾಮದ ಸುಭಿಕ್ಷೆಗೋಸ್ಕರವಾಗಿ, ಗ್ರಾಮದಲ್ಲಿ ಸಾಮರಸ್ಯ ಮೂಡಿಸೋಸ್ಕರವಾಗಿ ದೇವಾಲಯದ ನಿರ್ಮಾಣ. ಹಿಂದೆ ಒಂದು ಗ್ರಾಮವನ್ನು ನಿರ್ಮಾಣ ಮಾಡುವಾಗ ಆ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಆಂಜನೇಯ ಸ್ವಾಮಿಯ ದೇವಾಲಯ ನಿರ್ಮಾಣವನ್ನು ಮಾಡಿ ನಂತರದಲ್ಲಿ ಗ್ರಾಮವನ್ನು ನಿರ್ಮಾಣ ಮಾಡ್ತಕ್ಕಂಥ ಪರಂಪರೆ. ಕಾರಣ ಇದಕ್ಕೆ ಯಾವುದೇ ರೋಗ ರುಜಿನಗಳು, ಮಾರಣಾಂತಿಕವಾದಂಥ ಕಾಯಿಲೆಗಳು ಬರಬಾರದು ಅನ್ನುವ ಕಾರಣಕ್ಕಾಗಿ ಆಂಜನೇಯ ಸ್ವಾಮಿಯನ್ನು ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡುವಂಥ ಒಂದು ಪರಂಪರೆ ಮಾಡ್ಕೊಂಡ್ಬರ್ತದೆ. ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಗ್ರಾಮವನ್ನು ಕಾಪಾಡುವಂಥ ಒಂದು ಹಿನ್ನೆಲೆಯಲ್ಲಿ ಆಂಜನೇಯ ಸ್ವಾಮಿಯನ್ನು ಊರ ಕಾಯುವ